ಕಾರಣಗಳು ಅನೇಕವಿದೆ. ಅದೆಷ್ಟೋ ದಾನವ ವೀರರು ಈ ವಂಶವನ್ನು ಕಟ್ಟಿ ಬೆಳೆಸಿ ಪ್ರೋತ್ಸಾಹಿಸಿದರಾದರೂ ಯಾರೂ ಉಳಿದಿಲ್ಲ. ಅದಕ್ಕಾಗಿ ನಾವು ಕೂಡ ಈ ಬಾರಿ ಅಳಿವಿಲ್ಲದ ಸಾಮ್ರಾಜ್ಯವನ್ನು ಕಟ್ಟಬೇಕೆಂದು ಪ್ರಯತ್ನಿಸಿ ಈ ಮಹಾದುರ್ಗವನ್ನು ರಚಿಸಿದ್ದೇವೆ. ಅಲ್ಲಲ್ಲಿ ಚದರಿ ಹೋಗಿದ್ದ ಸೇನಾ ನಾಯಕವಾಡಿಗಳನ್ನೆಲ್ಲ ಒಟ್ಟು ಸೇರಿಸಿದ್ದೇವೆ. ಕರೆದಾಗ ಬಂದು ಸಹಕರಿಸುವ ಅನೇಕ ಮಿತ್ರರಿದ್ದಾರೆ. ಮಂತ್ರಿ ಮಾಂಡಲಿಕರ ಘಟನವೇ ಸಕಾಲಕ್ಕೆ ಸಲಹೆ ನಿಯುತ ನಮಗೆ ಸಹಕರಿಸುತ್ತಿದೆ. ಇಷ್ಟೆಲ್ಲ ಇದ್ದರು ಸಾಲದೆಂಬಂತೆ ವಿಧಿಯನ್ನು ತಪ್ಪಿಸಿದವಲ್ಲ. ಮತ್ತು ಪಾತಾಳಗಳೆಂಬ ಚತುರ್ದಶ ಪಟ್ಟಣಗಳಲ್ಲಿ ಶುಂಭರ ಆಡಳಿತವೇ ಆಗಬೇಕೆಂದು ನಾವು ಬಯಸಿದೆವು. ಅಮ್ಮನಿಗೆ ವಿಷಯವನ್ನು ತಿಳಿಸಿದೆವು. ಪುಣ್ಯಗರ್ಭೆ ಹಾಕಿ ಸಕಾಲಕ್ಕೆ ಸೂಕ್ತ ಸಲಹೆಯನ್ನೇ ಕೊಟ್ಟಳು. ಮಕ್ಕಳೇ, ವಿಧಿಯನ್ನು ಹೊರಬಲವನ್ನು ಮೆಚ್ಚಿಸಿ ವಿಧಾತನನ್ನು ಮೆಚ್ಚಿಸಿಕೊಂಡು ಬಂದಿ ಎಂದಳಲ್ಲವೇ ಧನುದೇವಿ. ಹಾಗಾಗಿ ಕ್ಷಣವೂ ವಿಳಂಬಿಸದೆ ಕನಘೋರ ತಪಸ್ಸಿನಿಂದ ವಿಧಾತನನ್ನು ಮೆಚ್ಚಿಸಿಕೊಂಡು ಬೇಕಾದಂತಹ ವರಗಳನ್ನು ಪಡೆದೆವು. ಈಗ ನಮ್ಮ ಮುಂದೆ ಇರುವ ಗುರಿ ಒಂದೇ, ಅದೇನೆಂದರೆ ಆ ಆದಿತ್ಯ ಮಕ್ಕಳನ್ನು ಬಡಿದಟ್ಟಿ ನಾವಾಗಿ ಮೆರೆಯಬೇಕು. ಹಾಗಾಗಿ ಹೊರಡಲೆ ನಮ್ಮ ಸೇನೆ, ನಮ್ಮ ನಡೆ ಸ್ವರ್ಗದಡೆ.
ನಾನು. ಧರೆಯ ಸಮಸ್ತ ವೈಭವಕ್ಕೂ ನಾರೇ ನಾಯಕ. ಹೀಗೆ ಉಳಿದ ನಾಯಕದ ಆಡಳಿತವನ್ನು ಪಡೆಯಲು ಬಂದೆ. ಹಿರಿಭಾಗಿಗಳಾದ ನಾವು ಈ ಸ್ಥಾನವನ್ನು ಅಲಂಕರಿಸಲು ಬಾಧ್ಯರೇ ಆಗಿದ್ದೇವೆ. ಆದರೆ ವಂಚಕರಾದ ನೀವು ನಮ್ಮನ್ನು ಮೋಸಕ್ಕೊಳಪಡಿಸಿದಿರಿ. ಒಳ್ಳೆಯ ಮಾತಿನಲ್ಲಿ ಸ್ವರ್ಗ ನಮಗೆ ನೀಡು, ಇಲ್ಲದಿದ್ದರೆ ಆದರೆ ನಿಮ್ಮನ್ನು ನಾಶ ಮಾಡಿ ಸ್ವರ್ಗವನ್ನು ಆಡುತ್ತೇವೆ. ಸ್ವರ್ಗದ ಆಡಳಿತವನ್ನು, ಸ್ವರ್ಗದ ಪಟ್ಟವನ್ನು ಬಯಸಿ ಬಂದೆಯ. ಹೌದೌದು. ಈ ಸ್ವರ್ಗ ಎನ್ನುವಂಥದ್ದು ಸುಖ ಸುಮ್ಮನೆ ನಮ್ಮ ಕೈಗೆಟಕುವುದಲ್ಲ. ಅದಕ್ಕಾಗಿ 100 ಯಾಗಗಳನ್ನು ಮಾಡಿದ್ದೇನೆ. ತ್ರಿಮೂರ್ತಿಗಳನ್ನ ಮೆಚ್ಚಿಸಿ ಬೇಕಾದ ವರಗಳನ್ನು ಪಡೆದು ಬಂದ ಕೂಡಲೇ ಸ್ವರ್ಗ ನಿನ್ನ ವಶವಾದೀತು ಎಂದು ಭಾವಿಸಬೇಡ. ಬಂದ ದಾರಿಗೆ ಹಿಂತೆರಳು, ಇಲ್ಲದಿದ್ದರೆ ಈ ವಜ್ರಾಯುಧ ಮುಷ್ಟಿಗೆ ಬಲಿಯಾಗದಿರು. ಸ್ವರ್ಗ ನಮ್ಮ ಕೈವಶವಾಯಿತು. ದೇವತೆಗಳೆಲ್ಲ ಹೇಳ ಹೆಸರಿಲ್ಲದಂತೆ ಓಡಿ ಹೋದೆವು. ಆದರೆ ಸ್ವರ್ಗ ಸುಖವನ್ನು ಅನುಭವಿಸಬೇಕು. ಹಾಗಾಗಿ ತಗೊಳಿಸೋಣ. ಏನಾಗಿ ಹೋಯಿತು? ಮತ್ತೊಮ್ಮೆ ಸುರಲೋಕದ ಮೇಲೆ ದಾಳಿ ಮಾಡಿದವರು ಶುಂಭಾಖ್ಯ ವಿಧಿಯಿಂದ ವರಬಾಲಾನ್ವಿತನಾಗಿ ಬಂದು ನಮ್ಮ ಸಿಂಹಾಸನವನ್ನು ಕಸಿದುಕೊಂಡಿದ್ದಾನೆ. ಈಗಾಗಲೇ ಮಾತೆ ಹೇಳಿದಾಳಲ್ಲ, ತುಯಿನಾದ್ರಿ ಬೆಟ್ಟದಲ್ಲಿ ಬಂದು ಆಕೆಯನ್ನು ಭಕ್ತಿಯಿಂದ ಭಜಿಸಿದ್ದೇ ಆದರೆ ಪ್ರಸನ್ನೀಕರಿಸುತ್ತೇನೆಂದು ಹೇಳಿದ್ದಾಳೆ. ಅಮ್ಮನನ್ನು ಪ್ರಾರ್ಥಿಸುತ್ತದಂತೆ ಮಾತೆ ಜಗಜ್ಜನನಿ ಹೇಳಯ್ಯ ಸುರಪಾಲ ಗೋಳು ಗುಟ್ಟುವ ಜಾಗೆ ಮಾಡುವುದೇ
ಆಯ್ತಮ್ಮ. ಅಭಯದ ಅನುಗ್ರಹವನ್ನು ನೀಡಿದವಳಿದ್ದೇನೆ. ಇಲ್ಲಿ ಬಂದು ನೋಡಿದರೆ ದ್ವೈನಾದ್ರಿಯಲ್ಲಿ ರೋಧಿಸುತ್ತಾ ಇದ್ದೀನಿ. ಹೌದಮ್ಮ. ಈ ಹಿಂದೆ ಮೈಸನೆಂಬಂತಹ ದುಷ್ಟ ದಾನವನ ಸಂಹಾರ ಮಾಡುವಂತಹ ಕಾಲಕ್ಕೆ ನನ್ನದಾಗಿರುವಂತಹ ಭವ್ಯ ರೂಪವನ್ನು ಕಂಡವರಿದ್ದೀರಿ. ಹೌದಮ್ಮ. ಆಗ ಧನ್ಯರಾದರೂ ಈಗ ಖಿನ್ನತೆ ಯಾಕೆ? ಏನಾಯ್ತು? ಎಲ್ಲವನ್ನು ಹೇಳಿಕೊಳ್ಳಿ ಅಮ್ಮ. ಜನನಿಗೆ ಹೇಳಮ್ಮ. ಧನುಜ ಮಾಹಿಷಗಿಂತ ಮಹಿಷಿಯನ್ನು ಮರ್ದನೆ ಮಾಡಿ ಮಹಿಷ ಮರ್ದಿನಿಯಾಗಿ ನಮ್ಮನ್ನೆಲ್ಲ ಪೊರೆದವಳು ತಾಯಿ ನೀನು. ಆ ಬಳಿಕ ಶುಭಾಖ್ಯನು ಅಧಿಕ ಬಲದಿಂದ ವಿಧಿಯ ವರಬಲದಿಂದ ನಮ್ಮ ಮೇಲೆ ದಾಳಿ ಮಾಡಿ ಪುನಃ ಸ್ವರ್ಗವನ್ನು ಪಡೆದ ನಮ್ಮ ಈ ಕಾರಣಕ್ಕಾಗಿ ಇಲ್ಲಿ ನಾವೆಲ್ಲರೂ ನೆರೆದು ನಿನ್ನನ್ನು ಭಜಿಸುತ್ತಿರುವೆವಮ್ಮ. ಅಭಯ ಕೊಟ್ಟಿದ್ದೇನೆ ಅಮ್ಮ. ಕಿರಿದು ಸಮಯದಿ ಕಿರಿದು ಸಮಯದಿ ಪೊರೆಯುವುದು ನಿಮ್ಮನು ಮರೆಯ ಮಾತಲ್ಲ. ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುವುದನ್ನು ನೋಡುವುದನ್ನ ಲೀಲೆಯ. ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುವುದ ನೋಡುವುದನ್ನ ಲೀಲೆಯ. ಕರುಣಿಸುತ್ತಲ ಭಯ ಭಯ ಮಹಿಳಳು ಅಮ್ಮ. ನನ್ನರ ದಾಳಿ ಸ್ವರ್ಗಕ್ಕೆ ಪದೇ ಪದೇ ಆಗುವುದು ತಪ್ಪಿಲ್ಲ. ಇಲ್ಲಮ್ಮ. ವರದ ಬಲದಿಂದ ಅವರೆಲ್ಲ ಕೊಪ್ಪಿ ಮೆರೆದು ದೇಹ ಬಲವೇ ತಮ್ಮದೆಂದು ಬೀಗುತ್ತಾ ಬರುತ್ತಾರೆ. ಹೌದಮ್ಮ. ಬಾಗುವುದನ್ನು ಕಲಿತಿರುವುದಿಲ್ಲ. ಹೌದಮ್ಮ. ನೀವ್ಯಾರು ಅಂಜಬೇಕಾಗಿಲ್ಲ, ಅಳುಕಬೇಕಾಗಿಲ್ಲ. ಆಯ್ತಮ್ಮ. ನಿರ್ಭೀತಿಯಿಂದ ಇರಿ. ಆ ದುಷ್ಟರನ್ನು ಕಿರಿದ ಸಮಯದಲ್ಲಿ ಕರೆದು ಕೊಡ್ತೇನೆ. ಆಯ್ತು. ಇದು ಮರೆಯುವ ಮಾತು ಅಲ್ಲ, ಮರೆವ ಮಾತು ಅಲ್ಲ. ಚಿಂತೆ ಮಾಡಬೇಡಿ. ಆಯ್ತಮ್ಮ. ಇದೋ ದುಷ್ಟಮರ್ತನ ಮಾಡುವಂತಹ ಕಾಲಕ್ಕೆ ನೀವು ಸ್ವರ್ಗವನ್ನು ಸೇರಿಕೊಳ್ಳುವ ಹಾಗಿಲ್ಲ. ಅಲ್ಲಿವರೆಗೆ ದ್ವೈನಗಿರಿಯಲ್ಲಿ ನಿಮ್ಮದಾಗಿರುವಂತಹ ನಿಜವೇಷವನ್ನು ತೊರೆದು ಮಾರುವೇಷದಲ್ಲಿದ್ದುಕೊಂಡು ಶ್ರೀದೇವಿ ಮಹಾತ್ಮೆಯನ್ನು ಕಂಡುಂಡು ಸಂಭ್ರಮಿಸಿ ನನ್ನದೇ ಆಗಿರುವಂತಹ ಸ್ತುತಿಗಳನ್ನು ಆಡುತ್ತಾ ಆಡುತ್ತಾ ನೆಮ್ಮದಿಯಿಂದ ಇರಿ. ಹಾಗೆ ಆಗಲಮ್ಮ. ಶರಣು ಶರಣು. ಅಳುವ ಸುಮನಸರಿಗೆ ಅಭಯವನ್ನು ಕೊಟ್ಟಾಯ್ತಲ್ಲ. ತಿಳು ಈ ಬಳಿಕ ಶಕ್ತಿ ರೂಪಿಣಿ ಸುಮನಸರಿಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಬಳಿಗೈದುತ್ತ ಏನು ಮಾಡುದು? ಗೆಲುವನ ಸಾಧ್ಯವೆಂದೆನುತ್ತ ಆ ಕಳರ ಬಳಿಗೆ ಸಾಗಿ ಕಳರ ಬಳಿಗೈದುತ್ತ ಗೆಲುವನ ಸಾಧ್ಯವೆಂದೆನುತ್ತ ಏನಾದರೂ ಮಾಡಬೇಕಲ್ಲ. ತಿಳಿದಳ ಆ ಕ್ಷಣದೊಳಗೆ ಮೋಹದ ಬಲೆಗೆ
ಸಿಲುಕಿಸಿ ಹೇಗೆ ಮಾಡುದು? ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆಂದಲೇ ಧನುಜರ ಕೊಲ್ಲುವ ಕಾರ್ಯವು ಸುಲಭವೆಂದಲೇ ತನ್ನ ಮನದೊಳಗೆ ಹೇಗೆ? ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ದೈತ್ಯ ವೃಂದವ ಸುಂದರಾಂಗವ ತಳೆದಂದು ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವಾಗ ನಿಂದಳು ಮೆರೆವ ಕಾದ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕಾದ ಎಂದು ಯೋಚಿಸಿ ಮಹಾಮಾಯೆ ಹೌದಲ್ಲ, ಧನುಧನನ್ನು ನೇರವಾಗಿ ಶೋಣಿತಾನಗರಿಯನ್ನು ಸೇರಿ ಸಂಹರಿಸೋಣವೇ? ಯುದ್ಧಕ್ಕಾಗಿ ಆಹ್ವಾನ ಮಾಡೋಣವೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಕೇವಲ ಲೋಕದ ನಾರಿಯಾಗಿ ನಾನು ಯೋಚನೆ ಮಾಡುವುದಲ್ಲ, ಸರ್ವಶಕ್ತಿ ಸಮನ್ವಿತೆಯಾದಂತಹ ನಾನು ಸರ್ವಮಂಗಲೆಯಾಗಿ ಆಲೋಚನೆ ಮಾಡಬೇಕು. ಧನುಜರನ್ನು ಮಾಯೆಯಾಗಿ ಕಾಡಬೇಕು. ಯಾಕೆಂದರೆ ನಾನು ಮಹಾಮಾಯೆ. ಅನ್ಯದ ಹಾಗೆಲ್ಲ ಯೋಚಿಸುವಂತಹ ಪರಿ ಮಹಾಮಾಯೆಯಾಗಿ ಯೋಚನೆ ಮಾಡಿದಾಗ ಉತ್ತರ ಹೊಳೆಯಿತಲ್ಲ. ರಾಕ್ಷಸರಂದ್ರೆ ಯಾರು? ಬಿದಿರ ಕಂಬಕ್ಕೆ ಸೀರೆಯನ್ನು ಉಡಿಸಿ ಹೆಣ್ಣು ಅಂತಂದರೆ ಓಡಿ ಹೋಗಿ ಅಪ್ಪಿಕೊಳ್ಳೋ ಜಾತಿ. ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಸದಾ ಬಯಸುವ ಅವರಿಗೆ ಹೆಣ್ಣುಗಳೆಂಬ ಬಿತ್ತ ನೆತ್ತಿಗೇರುತ್ತದೆ. ಹೌದೌದು, ಅದುವೇ ಸರಿಯಾದಂಥ ಉಪಾಯ. ಅವರನ್ನು ನನ್ನ ಮೋಹದ
ಮನೆಯೊಳಗೆ ಬೀಸಿ ನನ್ನತ್ತ ಬರುವಂತೆ ಮಾಡಿದರೆ ದೀಪಕ್ಕೆ ಬೀಳುವ ಪತಂಗಗಳ ಹಾಗೆ ಪಟ ಪಟನೆ ಬಂದು ತಮ್ಮ ಹಸುವನ್ನು ನನ್ನ ಪಾದ ಮೂಲದಲ್ಲಿ ಕಳೆದುಕೊಳ್ತಾರೆ. ಹಾಗಾದ್ರೆ ಇದೇ ಉಪಾಯ ಸರಿಯಾದದ್ದು. ಇರ್ಲಿಕ್ಕೆ ಸ್ಥಳ ಅಂತ ಯೋಚನೆ ಮಾಡಿದ್ರೆ ಕಾಣ್ತದಲ್ಲ, ಆಕಾಶದ ಎತ್ತರಕ್ಕೆ ಬೆಳೆದಿದ್ದ ಕದಂಬ ವೃಕ್ಷಗಳೇ ಸೇರಿಕೊಂಡಿರುವಂತಹ ಈ ಪ್ರದೇಶದಲ್ಲಿ 16ರ ವಯಸ್ಸು ದಾಟದ ಹಾಗೆ ನವಸುಂದರಿಯಾಗಿ ಇಲ್ಲಿ ವಾಸಿಸ್ತಾ ಇದ್ದೇನೆ ಅಂತಂದ್ರೆ ತನುಜರು ಅಲ್ಲಿಂದಲೇ ತಮ್ಮ ಮೂಗಿನ ಹೊಳ್ಳೆಗಳನ್ನು ಅರಳಿಸಿಕೊಂಡು ರಸವನ್ನು ಗ್ರಹಿಸುತ್ತಾರೆ, ಓಡೋಡಿ ಬರ್ತಾರೆ. ಆಗ ಅವರೆಲ್ಲರನ್ನು ಕೊಲ್ಲುವುದು ಸುಲಭ ಎಂದು ಹಾಗೆ ನಿಶ್ಚಯ ಮಾಡಿಕೊಂಡಿದ್ದೇನೆ. ಆದರೆ ಒಂದುಂಟು, ರವಿರಶ್ಮಿ ಪ್ರವೇಶ ಮಾಡುವುದಕ್ಕೆ ಅಸಾಧ್ಯವಾದಂಥ ಕಾರುಗತ್ತಲೆ ತುಂಬಿರುವಂತಹ ಗುಂಡಾರಣ್ಯ ಇದು. ಹಗಲು ಹೊತ್ತಲ್ಲಿ ಮಿಂಟನೆಯ ಬಂಟರು ಬಂದು ಹೆದರ್ತಾರೆ. ಹಾಗಾದ್ರೆ ಇಲ್ಲೊಂದು ಬೆಳಕಿನ ಪ್ರಭೆಯನ್ನು ಹುಡುಕಬೇಕು, ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕು. ಅದು ಕೂಡ ಹೇಗೆ? ಒಬ್ಬ ಸೂರ್ಯನ ಲೋಕದಲ್ಲಿ ಪ್ರಖರವಾದಂಥ ಬೆಳಕನ್ನು ಹಿಡಿದು ಜಗತ್ತನ್ನು ಜಗಚ್ಚಕ್ಷುವಾಗಿ ಪೊರೆಯುತ್ತಾನೆ. ಅಂತ ಕೋಟಿ ಸೂರ್ಯರು ಹುಟ್ಟಿಕೊಳ್ಬೇಕು. ಎಲ್ಲಿ? ನನ್ನ ಕಣ್ಣುಗಳಿಂದ ಹುಟ್ಟಿಕೊಂಡಂತಹ ಕೋಟಿ ಸೂರ್ಯರು ಬೆಳಕಿನ ಪ್ರಭೆಯನ್ನು ಬೀರಿದ್ರೆ ದಿನಕರ ಕೋಟಿ ಪ್ರಭೆಯಿಂದ ಬೆಳಗುವ ಈ ಬೆಳಕು ಎಲ್ಲಿಂದ ಅಂತ ಹುಡ್ಕೊಂಡು ಬರ್ತಾರೆ. ಬೆಳಕಿನ ಮೂಲಕ್ಕೆ ಬಂದು ಬೀಳುವುದಿಲ್ವಾ? ಅಷ್ಟು ಮಾತ್ರ ಅಲ್ಲ, ಕೆಲವರಿಗೆ ಅಷ್ಟೇ ಸಾಕಾಗುವುದಿಲ್ಲ ಅಂತ ಆದರೆ ನನ್ನ ಮೈಯ ಗಂಧವನ್ನು ಪರಿಮಳವನ್ನು ಮಂದವಾಗಿ ಬೀಸುಗಂತ ಮಾರುತನಿಗೆ ಅಪ್ಪಣೆಯನ್ನು ಕೊಟ್ಟು ಅಲ್ಲಿಗೆ ತಲುಪಿಸಲಿಕ್ಕೆ ಹೇಳಿದ್ದೇನೆ. ಪರಿಮಳದಿಂದ ಬರ್ತಾರೆ, ರೂಪಿನ ಸುದ್ದಿ ಕೇಳಿ ಬರ್ತಾರೆ, ಆಘ್ರಾಣಿಸಿಕೊಂಡು ಬೆಳಕಿನಲ್ಲಿ ಉಂಟು ನೋಡಿಕೊಂಡು ಬರ್ತಾರೆ. ಅಷ್ಟು ಮಾತ್ರವೇ ಸಾಕು. ಇಲ್ಲಿಗೆ ಬಂದ ಮೇಲೆ ಯಾರೋ ಒಬ್ಬಳು ದಾರಿ ಹೋಗುವ ಹೆಣ್ಣು ಮಗಳು ಅಂತ ಆಗಬಾರ್ದಲ್ಲ, ಇರ್ಲಿಕ್ಕೊಂದು ಮನೆ ಅಂತ ಬೇಡ. ಅದಕ್ಕಾಗಿ ಸಂಕಲ್ಪ ಮಾಡಿದ್ದೇನೆ. ಕನಕ ದುಯ್ಯಾಲೆ ಮೇರೆ
ಕಲಿಯಾಲೆ ಮೇರೆಯಲು ಎಂದು ಯೋಚಿಸಿ ಮಹಾಮಾಯೆ ಹೌದಲ್ಲ, ನನ್ನ ಸ್ವರವನ್ನು ಕೇಳಿ ಈ ಕಡೆಗೆ ಬರುವಂತಹವರು ಪಂಚಮದ ಇಂಚರದ ಕೋಗಿಲೆಯಲ್ಲಿ ಹಾಡ್ತಾ ಇದೆ. ಈ ಧ್ವನಿ ಎಲ್ಲಿಂದ ಅಂತ ಇಲ್ಲಿಗೆ ಬರುವಾಗ ನಾನು ಕಾಣಿಸಿಕೊಳ್ತೇನೆ. ಹಾಗೆಂದು ಎಲ್ಲರ ಹಾಗೆ ಕಾಣಿಸಿಕೊಳ್ಳುವುದು ಅಲ್ಲ. ಯಾಕೆ? ಶ್ರೀದೇವಿಯಾಗಿ, ಅಷ್ಟಭುಜಿಯಾಗಿ, ಮಹಿಷಮರ್ದಿನಿಯಾಗಿ, ಸಿಂಹವಾಹಿನಿಯಾಗಿ ಮೆರೆದವಳಿದ್ದೇನೆ. ನನ್ನದಾಗಿರುವಂತಹ ವ್ಯಕ್ತಿತ್ವ ಏನು ಅನ್ನುವುದನ್ನು ತೋರ್ಪಡಿಸುವುದಕ್ಕೋಸ್ಕರವಾಗಿ ಅದೋ ಅದೋ ಮನಸಂಕಲ್ಪ ಮಾಡಿದ್ದೇ ತಡ. ನೋಡಿದ್ರ ಬಂಗಾರದ ತೊಟ್ಟಿಲೊಂದು ನನಗಾಗಿ ಇಳಿದು ಬಂದದ್ದು. ಹೌದಪ್ಪ, ಸರಿಯಾಗಿ ನೋಡಿದರೆ ಅದರ ತುದಿಯಲ್ಲಿ, ಅದರ ಅಂತ್ಯೆಯಲ್ಲಿ, ಅದರ ಮಧ್ಯೆಯಲ್ಲಿ ಯಾರಿಗೂ ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಬಾನಾಂಗಳದಿಂದ ಜಗದಂಗಳಕ್ಕೆ ಇಳಿದು ಬಂದಂತಹ ಈ ತೊಟ್ಟಿಲನ್ನು ಕಂಡರೆ ಅಬ್ಬಾ ಎಂದು ಹುಬ್ಬೇರಿಸುತ್ತಾ ದಾನವರು ನನ್ನ ಬಗ್ಗಾಗಿ ತೆಗೆದುಕೊಳ್ಳುವುದಕ್ಕೆ ಯತ್ನಿಸ್ತಾರೆ. ಆದಿ ಅದ್ಯ ಮಧ್ಯ ಅಂತ್ಯ, ಆದಿ ಮಧ್ಯಂತ ರಹಿತೆಯಾದಂತಹ ನಾನು ಇಲ್ಲಿ ಕುಳಿತು ತೊಟ್ಟಿಲನ್ನು ಜೀಕುತ್ತಾ ಕುಳಿತರೆ ಹೃದಯವೇ ಮಧುರ ಧ್ವನಿಯನ್ನು ಎಬ್ಬಿಸುತ್ತಾ ನನ್ನ ಬಳಿಗೆ ಸೆಳೆಯುವುದಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ. ನಾನು ಜನರನ್ನು ಅವರ ಬರವನ್ನು ಕಾಣುತ್ತಾ ಕಾಣುತ್ತಾ ವಂಚಿಸುವುದಕ್ಕೋಸ್ಕರವಾಗಿ ತೊಟ್ಟಿಲನ್ನೇರಿ ಅತ್ತೆಂದಿತ್ತ ತೂಗುತ್ತಾ ವಿರಾಜಮಾನಳಾಗುತ್ತೇನಂತೆ. ಯುದ್ಧದ ಕಳಚಂಡಗೊಂಡರು ಧೂರ್ತಶೂರನಲ್ಲಿ ಮರಿ ವೃದ್ಧ ಎಲ್ಲವ ಸಂಚರಿಸಿ ಶೋಧಿಸಿದಾಗ ಬರಲು
ಋಷಿಮುನಿಗಳು ಚಂಡಮುಂಡರು ಎಂಬ ಖ್ಯಾತಿಯನ್ನು ಪಡೆದವರು. ಹುಟ್ಟುತ್ತಲೇ ವಿಶೇಷ ಶಕ್ತಿಯನ್ನು ಹೊಂದಿಕೊಂಡವರು ನಾವು. ಬ್ರಹ್ಮನನ್ನು ಮೆಚ್ಚಿಸಿ ಬೇಕಾದ ವರಗಳನ್ನು ಪಡೆದವರು ನಾವು. ಒಲಿದು ಬಂದ ಆತ 3 ವರಗಳಲ್ಲಿದ್ದ ಬ್ರಹ್ಮಚರ್ಯ, ಮನೋವೇಗ, ಮತ್ತೊಂದು ಯಾವುದು ತಮ್ಮ? ನಿಜ. ಹೌದು. ಬ್ರಹ್ಮಚಾರಿಗಳಾಗಿ ಅಲ್ಲಿದ್ದಾರೆ. ಹಾಗಾಗಿ ನಾವು ಹೌದು. ಹೆಸರನ್ನು ಕೇಳಲು ಗಡಗಟ್ಟಿ ನಡೆಯುತ್ತಾರೆ. ಸ್ವರ್ಗದ ಮೇಲೆ ಅಲ್ಲಿ ಹೋಗಿ ನೋಡಿದರೆ ಶುಂಭನ ಆಳ್ವಿಕೆ. ಸಮರಕ್ಕೆ ಶುಂಭನೇನು, ಶಂಭುವೇ ಬಂದರೆ ಬೆದರುವವರಲ್ಲ ನಾವಲ್ಲ. ಹಾಗಾಗಿ ಸಮರಕ್ಕೆ ತಯಾರಾಗಿದ್ದೆವು ನಾವು. ಆ ಹೊತ್ತಿಗೆ ಬಂದನಲ್ಲ ನಾರದ, ನಡೆಯುವುದು ಸಂಧಾನ, ಲೋಕ ಸಂಚಾರಕ್ಕೆಂದು ಹೊರಟೆವು. ತಮ್ಮ ಏನಾಗಿದೆ?
ಹಸಿದರು ಹಸಿವ ಹಸಿವ ಎಲರಿಗೊಂಡುದ ತನು ವಶಮವನು ಕಳೆಗಳೆಂದೆನುದ ಎಲರಿಗೊಂಡುದ ತನು ವಶಮವನು ಕಳೆಗಳೆಂದೆನುದ ಬರಲು ಗಲಮನದೆಡೆಗೆ ಬರಲು ಮೃಗಮಾಂಸವನು ಮೆಲುತ್ತಲೇ ಎಲ್ಲಿದ್ಯೋ? ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದೇನೆ. ಹೌದೇ, ವ್ಯಾಪ್ತಿ ಪ್ರದೇಶದ ಒಳಗೆ ಬಾ. ಆಗಲ್ಲಣ್ಣ. ಯಾಕೆ? ನಾನೇ ಬರ್ಬೇಕೋ? ಆ, ಇಲ್ಲೂ ಬಂದೆ. ಆಯ್ತಣ್ಣ. ಏ ತಮ್ಮ, ನಾನ್ ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ಓಡುತ್ತಿರುವ ಜಿಂಕೆ ಮರಿಗಳನ್ನರನ್ನ ಹಿಡಿದೆ. ಆ, ಕೈಗೆ ಸಿಕ್ಕಾಗ ಗರಗರ ಗರಗರ ಅಂತ ನೆಲಕ್ಕಪ್ಪಳಿಸಿದೆ. ಏನಾಯ್ತು? ಸಕ್ಕನ ಸಿಮ್ಮಿದ ರಕ್ತದ ಕುಳಿ ಆಹಾ. ಅಲ್ಲಿಗೆ ಬಾ ಹಿಡಿದೆ. ಆ. ಗಟ 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 ಅಂತ ಕುಡಿದೆ. ಆ, ಮಾಂಸವನ್ನು ಎಲ್ಲಿ ನಿಂತು ಬಿಡದ ತಿಂದೆ. ಆ, ಚೆನ್ನಾಗಿ ಮೆತ್ತೆ. ಆ. ನೀನೇನು ಮಾಡಿದನ್ನ? ಮಗು, ಓಡುತ್ತಿರುವ ಹಂದಿಗಳ ರಾಶಿ ಹಾ ಹೋಗಿ ಅದರ ಬಾಲವನ್ನು ಹಿಡಿದೆ. ಹಾ ಒಮ್ಮೆಲೆ ನೆಲಕ್ಕಪ್ಪಳಿಸಿದೆ. ಹಾ ರಕ್ತವನ್ನು ಕಟ 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 ಕಟನೆ ಕುಡಿದೆ. ಹಾ ಎಲುಬನ್ನು ಕಟ 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 ಅಂತ ಚೀಪಿದೆ. ಹಾ ಅದರ ಚರ್ಮವನ್ನು ಅಲ್ಲಿ ಒಣಗಲಿಕ್ಕೆ ಹಾಕಿದ್ದೇನೆ. ಯಾಕಣ್ಣ? ಚಳಿಗಾಲಕ್ಕೆ ಒಳ್ಳೇದಾಗ್ತದೆ, ಹಾ ಜಗಿಲಿಕ್ಕೆ. ಆದ್ರೆ ತಮ್ಮ, ಹಾ ಇಷ್ಟೆಲ್ಲ ಬೇಟೆಯಾಡಿದ ಮೇಲೆ ಹೌದಣ್ಣ. ಶೆಕೆ. ಒಂದು ಚೂರು ಗಾಳಿ ಉಂಟ ನೋಡು. ಹೌದಣ್ಣ. ಏನು ಮಾಡುವುದು? ಶೆಕೆ. ಇದ್ದಾಗಲ್ಲ ನಮ್ಮ ಆಳು ಸ್ವರ್ಗಲೋಕದವ ಹಾ ವಾಯು. ಕಾಣುತ್ತಿರುವ ತುಹಿನಗಿರಿಯನ್ನು ಏರಿಕೊಳ್ಳೋಣ. ಸಮಯದಲ್ಲಿ ಕೇಳಿದೆ ಬೀಸು. ತಳುವದ ಸಮಯದಲ್ಲಿ ಕೇಳಿದೆ ನಲವಿನಿಂದು ಯಾಲೆಯಲಿ ತಾ ಕುಳಿದು ನಲವಿನಿಂದು ಯಾಲೆಯಲಿ ತಾ ಕುಳಿತು ಕುಳಿತು ಮೇಲೆ ಹೋಗ್ಲಿ ಜಾಗಿಲ್ಲ. ದೇವಿಯು ಪಾಡುದಿಗ ಗಾಯನವನಾಲಿಸುತ್ತ ದೇವಿಯು ಪಾಡುದಿಗ ಗಾಯನವನಾಲಿಸುತ್ತ ವಿನಯ ಪಿಡಿದೀರ್ಪ ವಾಣಿ ಪರಿಯಲಿ ವೀಣಾ
ವಾಣಿ ಪರಿಯಲಿ ವಾಣಿ ಪರಿಯಲಿ ಕಾಲ ಬೆಳೆಗಾಗಿ ತಂದು ಕಾಲನ ಬೆಳೆಗಾಗಿ ತಂದು ಕಾಲನ ಬೆಳೆಗಾಗಿ ತಂದು ಸಾನುರಗದೊಳಿದು ಗಾನ ಪಡುಗಳು ಸಾನುರಗದೊಳಿದು 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 ಗಾನ ಪಡುಗಳು ಗಾನ ಪಡುಗಳು ಗಾನ ಪಡುಗಳು ಇದೇನೆಂಬುದರಿಯದಾಗಿಗುವುದು ಇದೇನೆಂಬುದರಿಯದಾಗಿಗುವುದು ಸಾನುರಗದೊಳಿದು ಗಾನ ಪಡುವಳು ಇದೇನೆಂಬುದರಿಯದಾಗಿಗುವುದು ವಿನಯ ಬಿಡದಿರುವ ವಾಣಿಯ ವಿನಯಗಾನ ಬಿಡಗಾಗಿದು ಸಾನುರಗದೊಳಿದು ಗಾನ ಪಡುವಳು ಏ ತಮ್ಮ, ಈ ಶೆಕೆಗೆ ಹಾ. ತುಹಿನಗಿರಿಯನ್ನು ಹೇಳಿದಂತಹ ಸಂದರ್ಭದಲ್ಲಿ ಮಾರುದನು ಗಾಳಿ ಬೀಸುತ್ತಾ ಇದ್ದ ಆ ಹೊತ್ತಿಗೆ ನಿನಗೆ ಕೇಳಿದ ಒಂದು ಸ್ವರ? ಅಣ್ಣ ಹಾ, ಅದು ನಿನಗೆ ಭ್ರಮೆ. ಯಾಕೆ? ಅದು ಕೋಗಿಲೆಗಳು ವೀರರಾಜ ಚನ್ನ ಉಂಡರು ಬಂದಿದ್ದಾರೆಂಬುದಕ್ಕಾಗಿ ಆ. ಮೈ ಮರೆತು ಪಂಚಮದ ಇಂಚಲದಲ್ಲಿ ಆಡುತ್ತಿದೆ ಅಷ್ಟೇ. ಹಾಗಲ್ವದು, ಇದು ಒಬ್ಬಳಗೆ ಹೆಣ್ಣಿನ ಸ್ವರ. ಅಣ್ಣ ಹಾ. ಅಲ್ಲವೇ ಅಲ್ಲ, ಯಾಕೆ? ಅದು ಮರದ ರೆಂಬೆಗಳು ಹಾ. ಒಂದಕ್ಕೊಂದು ತಾಗಿ ನೀರಿ 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 ಆಗುವ ಶಬ್ದ. ಈಗ ಮರದ ಕೊಂಬೆ ಹಾಗೆ ಆಗೋದಲ್ಲ, ಹೌದಣ್ಣ. ಇದು ಅದು ಅಲ್ಲ. ಯಾರು ಬಲ್ಲೆಯ? ಯಾರಣ್ಣ? ವೀಣೆಯನ್ನು ಪಿಡಿದ ರಾಣಿ, ಪಣಿವೇಣಿ, ಪುಸ್ತಕವಾಣಿ, ಕಲ್ಯಾಣಿ. ಇದು ಅವಳೇ ಸರಿ, ಅವಳೇ ಸರಿ. ಹೇಗೆ? ಅಣ್ಣ ಹಾ. ಅಲ್ಲ 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 ಹಾ. ಅಲ್ಲ. ಮತ್ತೆ? ಅದು ಮರದೇ ಆದರೂ ಹಾ. ಬ್ರಹ್ಮ ತುಂಬುರು
ಎಂಬವರಿದು ತುಂಬುರು ನಾರದ ತುಂಬುರು ನಾರದ ನಾರದ ಆ ನೆಲೆಯಲ್ಲಿ ಬಂದು ಎಂಬ ಹೀನೆಯನ್ನು ಹಾಡುತ್ತಾ ಇದ್ದಾನೆ. ನಮ್ಮ ಮನಸ್ಸಿಗೆ ಹಿತವನ್ನು ಮಾಡುವುದರಲ್ಲಿ ಎರಡು ಮಾತಿಲ್ಲ.
ಅಣ್ಣ ಹಾ. ಹಾಗಾಗಿದ್ದು ಹೆಣ್ಣಿನ ಸ್ವರವಲ್ಲ, ಹೌದಾ? ಗಂಡಸಿನ ಸ್ವರ. ಈಗ ನಾವು ಯಾಕೆ ಚರ್ಚಿಸುವುದು ಸುಮ್ಮನೆ? ಹೌದಣ್ಣ. ಮೊದಲೇ ಹೊತ್ತಿಲ್ಲ ಅಲ್ಲಿ. ಏನು ಮಾಡುವುದು? ಕೇಳುವುದೇನು? ಸ್ವರ ಹಿಡಿಯುವ. ಸ್ವರ ಹಿಡಿದು ಸ್ವರ ಹಿಡಿದು ನಡೆದರಲು ಸ್ವರ ಹಿಡಿದು ನಡೆದರಲು ತನುವಿನ ಪರಿಮಳಗಳು ಸೋಂಗಲು ತನುವಿನ ಪರಿಮಳವು ನಾಚಿಕೆಗೆ ಸೋಂಕಲು. ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಹರಡಿಗೋಡಿ ಪ್ರಯೋಜನವದು ಕೋಟರಿದ ರಚನೆಯಿಂದ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯ್ಯೋ ದೇವಿಯನು ಏ ತಮ್ಮ, ಕಂಡರು ಅರರೆ ಅದರಲ್ಲೇ ಇನ್ನಿವಳಿಂದ ಎಂತಹ ಬಿಟಗಾರೆ ಅರರೆ ಶರದೆಂದು ವದನೆ ಹರಿಣನೆ ಶರದೆಂದು ವದನೆ ಹರಿಣನೆ 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 ಚಲ್ಲದರುಣಿ ಮಣಿಯು ಶರದೆಂದು ವದನೆ ಕರಿಣನೆ ಕರುಣಿ ಮಣಿಯು ನೋಡಿದೆಯಾ? ಏನಣ್ಣ ನಿನಗೇನಾಗಿದೆ? ಪ್ರವೃತ್ತಿ ಪವರ್ನಿಂದ ತಪ್ಪಾಗಿದೆ. ಹಾ? ಶುರು ಮಾಡ್ತೇನೆ. ಎಂತದು ನನ್ನನ್ನು ನೋಡುವುದಕ್ಕೆ ಹೇಳುದಲ್ಲ. ಈಗ ನಿನಗೆ ಏನು ಕಂಡಿತು, ಏನು ಕಾಣಿಲ್ವಾ? ಇಲ್ಲ ಅಣ್ಣ.
ಇಲ್ಲಿ ಬಾ. ನನ್ನ ಬೆರಳ ತುದಿಯನ್ನು ನೋಡು. ಅಣ್ಣ ಏನು? ಬೆರಳು ಹಾ ಬೆರಳಿನ ತುದಿಗೆ ಉಗುರು ಹಾ. ಉಗುರಿನ ತುದಿಗೆ ಈಗ ನಿನ್ನ ಮಾಂಸದ ಚೂರು ಹೋಗಿ ಕೈ ತೊಳೆದು ಬಾ. ಏ ಅದಲ್ಲಲ್ವಾ ಹೇಳಿದು. ಮತ್ತಣ್ಣ ನನ್ನ ಹಿಂದೆ ಬಾ, ಹಿಂದೆ ಬಾ. ಬಾ, ಬಾ, ಬಾ. ನೋಡು. ಏನಾಯ್ತು? ಇಳಿಯ ಕೆಳಗೆ. ಮೊದಲೇ ಇಲ್ಲಿ ಬೆವರು ತಡೆಯುವುದಿಲ್ಲ, ಅದರ ಮೇಲೆ ಇವ ನನ್ನ ಮೇಲೆ ಹಾರಿದ. ಏನಾಯ್ತು ನಿನಗೆ? ಅಣ್ಣ ಏನು? ಸಾಕು ಸಾಕು, ಅವಳನ್ನು ನೋಡಿ ಸಾಕು. ಅವಳನ್ನು ನೋಡಿದಾಗ ಮರುಳಾದೆಯ? ಇವಳು ಯಾರಿರಬಹುದು? ಅರರೆ ಎನ್ನಿವಳೆಂತ ವಿಟಗಾರೆ, ಸ್ಮರಣ ಕೂರ್ಗಣೆಯಂತಿ ಹೇಳು ನೀರೆ, ಶರನೆಂದು ಹೋದರೆ ಹರಿಣನೇತ್ರೆ, ಚೆಲುವ ತರುಣಿ ಮಣಿಯು ವಿಮಲಗಾತ್ರೆ. ಯಾರಾಗಿರಬಹುದು? ಯಾರಾಗಿರಬಹುದು? ಪಾತಾಳ ಲೋಕದವರು ಯಾರು? ನಾಗಸ್ತ್ರೀಯರು. ಅವರಾಗ್ಲಿಕ್ಕಿಲ್ಲ. ಸ್ವರ್ಗಲೋಕದಿಂದ ಬಂದ ಅಪ್ಸರೆಯೋ? ಅವಳು ಅಲ್ಲ. ಹಾಗಾದ್ರೆ ಯಾರಿವಳು? ಯಾರಿವಳು? ತಮ್ಮ, ನಿನಗೆ ತಿಳಿದಿದೆ ಯಾರೆಂದು? ಮನೆಯೇ ಮಾರುಗಳ ಬಿಟ್ಟಿಗಳೇಕೆ? ಓ ತಮ್ಮ, ಮನೆಯೇ ಮಾರುಗಳ ಬಿಟ್ಟಿಗಳೇ ಯಾಕೆ? ಮನೆಯೇ ಮಾರುಗಳ ಬಿಟ್ಟಿಗಳೇ ಬಂಧುವನದೋಳು ಯಾದೆ ಅಡುವಳಿ ತಮ್ಮ, ಈಕೆ ಅಂತ ಇನ್ನೊಬ್ಬರಿರಲು ಸಾಧ್ಯವಿಲ್ಲ. ನಿಜ. ಅಪ್ಸರ ಹಾ ಈಕೆ ಮನೆ ಮಾಡಿಬಿಟ್ಟವಲೇಕೆ? ಹಾ. ಅಪ್ಪ ಅಮ್ಮ ಇದ್ದರೆ ಹಾ. ಈಕೆಯನ್ನು ಒಂಟಿಯಾಗಿ ಕುಳಿತು ತೊಟ್ಟಿಲು ತೂಗಲು ಬಿಡುತ್ತಾರಾ? ಇಲ್ಲ. ಅಣ್ಣ ಹಾ. ಈಕೆ ಕಣಿಗೆ ಹಾ. ಇಲ್ಲ ಅಣ್ಣ. ಹಾ. ಅಣ್ಣ ಹ್ಮ್. ನೀನೊಂದು ಕೆಲಸ ಮಾಡು. ಏನು? ಹಿರಿಯವನಾಗಿ ನಿಂತು ನಿಂತು? ಅವಳೊಂದಿಗೆ ನನ್ನನ್ನು ಮದುವೆ ಮಾಡಿಕೊಡಾಗದೆ? ಅದು ಬೇಡ. ಈ ಕೆಲಸ ಬಹಳ ಸುಲಭವಾಗಿದೆ. ಅಣ್ಣ. ಯಾವುದು ಬಲ್ಲೆಯ? ಇಲ್ಲಿ ಬಾ. ನೀನೀಗ ನನಗೆ ಕಿರಿಯವ, ಹಾ. ಹಿರಿಯವ ನಾನು. ಹ್ಮ್. ಹಾಗಾಗಿ ನನಗೆ ಎಂತ ಗೊತ್ತುಂಟ, ನಾಚಿಕೆ ಆಗ್ತದೋ ಹೇಳಲಿಕ್ಕೆ. ಹೇಳೋ. ನಿನಗಿಂತ ಹಿರಿಯವನಾದ ನಾನು ಹಾ. ಅವಳೊಂದಿಗೆ ಮದುವೆಯಾಗಲು ಬಯಸಿದ್ದೇನೆ. ಕಿರಿಯವನಾಗಿ ನಿಂತು ಮದುವೆ ಮಾಡಿಸುವ ಹೇಗೆ? ಬೇಡ ಅಣ್ಣ. ಯಾಕೆ? ಹಿರಿಯವನಾಗಿ ನಿಂತು ನನ್ನನ್ನು ಮದುವೆ ಮಾಡಿಕೊಡಾಗದೆ? ಏ ತಮ್ಮ, ಅಣ್ಣ ಈ ವಿಚಾರವಂತೂ ಮರೆತೇ ಹೋಯಿತು. ಏನಣ್ಣ? ಬ್ರಹ್ಮನ ವರ. ಹಾ. ಬ್ರಹ್ಮಚಾರಿಗಳಾಗಿ ನಾವು ಉಳಿದೆವೆಂದಾದರೆ ನಾವು ಅಮರರು, ಹೌದು. ಇಲ್ಲವಾದರೆ ಮರಣವೇ ಹಾ. ಆದ ಕಾರಣ ಇವಳನ್ನು ಹೀಗೆ ಬಿಟ್ಟು ಹೋಗುವುದೇ ಹೌದಣ್ಣ. ಆಗುವುದಿಲ್ಲ. ಏನು ಮಾಡುವುದು? ಇದ್ದಾನಲ್ಲ ನಮ್ಮಣ್ಣ ಶುಂಭ, ಅವನಿಗೆ ಈ ವಿಚಾರವನ್ನು ತಿಳಿಸಬೇಕು. ತೆರಳೋಣ ತಗಡೆ.
ನಂಬಲ ಸಾಧ್ಯವಾದುದು. ಕದಂಬಾವನದಲ್ಲಿ ಕುಳಿತ ಹೆಣ್ಣು ಕೇವಲ ಕಣ್ಣೋಟದಿಂದ ಧೂಮ್ರಾಕ್ಷನ್ನು ಉರಿಸಿದಳಂತೆ. ಹಾಗಾಗಿ ಎಲ್ಲಿ ಚೆನ್ನಮ್ಮನ ನೀವು ಹೇಳಿದ ಹೆಣ್ಣನ್ನು ನನಗಾಗಿ ತರಬೇಕು. ಹೇಗೆ ಹೋಗುವಿರಾ? ಇಷ್ಟೇ ವಿಚಾರ, ತಡ ಮಾಡದೆ ಅಲ್ಲಿಗೆ ಸಾಗುತ್ತೇವೆ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದರೆ ಸಂಧಾನವನ್ನು ಮುರಿದೆಯಾ? ಧೂಮ್ರಾಕ್ಷರನ್ನು ಸುಟ್ಟು ಬಿಟ್ಟೆಯಾ? ಹೀಗೆ ಬಿಡುವುದೇ ತಮ್ಮ? ಏನು ಮಾಡುವುದು? ಸರಿವಣಿಗೆ ಕೈ ಹಾಕಿದ್ದಾರೆ. ಹೌದಲ್ಲ, ಧನದಲ್ಲಿ ಹೋರಾಟ ಮಾಡುತ್ತಾ ಬಹಳ ಕಾಲವಾದರೂ ಜಯಸರಿ ನನ್ನ ಕಡೆಗೆ ಒಲಿದಿಲ್ಲ ಅಂತಾದ್ರೆ ಹೀಗಲ್ಲ ಯುದ್ಧ ಮಹಾಕಾಳಿಯಾಗಿ ಕಾಣಿಸ್ತದೆ. ಆಯ್ತಲ್ಲ, ಸಣ್ಣ ಪುಟ್ಟರ ವಧೆಯಿಂದ ನಮಗೆ ದೊಡ್ಡ ಜಯ ಸಿಕ್ಕಿದ ಹಾಗಾಯ್ತು. ನನ್ನ ಅಂಶ ಸಂಭೂತಿಯಾಗಿ ಕಾಣಿಸಿಕೊಂಡ ನೀನು ಮುಂದೆ ಕತರೆಯಲ್ಲಿ ಮಹಾಕಾಳಿಯಾಗಿ
ಬರುತ್ತೇನೆ. ಆದ್ರೆ ಅದ್ಯಾರು ಬರುತ್ತಿರುವುದು? ರಕ್ತ ಬೀಜ ಮೈಚಂದ್ರ ಶುಂಭಕ್ಕೆ ನೋಡು. ಏನು ಸ್ವಾಮಿ, ಸಭಾಸ್ಥಾನದಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದನ್ನು ಕೇಳಿಸಿಕೊಂಡೆ. ಕೂಡಲೇ ಸಮರಕ್ಕೆ ಅಣಿಯಾದ ವಿಚಾರವು ತಿಳಿದು ಬಂತು. ಯಾಕೆ ಸ್ವಾಮಿ, ಈ ನಿಮ್ಮ ರೋಷಾವೇಶಕ್ಕೆ ಕಾರಣವೇನು? ಅರುಹಬೇಕು. ರಕ್ತಬೀಜರೇ, ನಮ್ಮ ಕದಂಬಾವನದಲ್ಲಿ ಸ್ವರ್ಣದ ಎಲೆಯಲ್ಲಿ ಕುಳಿತ ಹೆಣ್ಣು ನನ್ನ ಒಳಗಬೇಕು. ಹಾಗಾಗಿ ಅನೇಕ ರಾಕ್ಷಸ ವೀರನಲ್ಲಿ ವೀಳೆಯನ್ನು ಪಡೆದು ಹೋದರು. ಅವರು ಮರಳಿ ಬರಲಿಲ್ಲ, ಕಳುಹಿಸಬೇಕಲಿಲ್ಲ. ಹೋಗು ಒಳಗೆ ತಗೋ, ನಾನೇ ಹೇಳುತ್ತೇನೆ. ಹೆಣ್ಣನ್ನು ತರುವ ವಿಚಾರವೇ? ಹೌದೌದು. ಧನುಜೇಶ ಕೇಳಿಲ್ಲ ಮಾತಾ, ಕೇಳಿಲ್ಲ ಮಾತಾ. ಹೆಣ್ಣು ತಾನು ಕದಂಬಾವನದಲ್ಲಿ ಕುಳಿತು ತನ್ನನ್ನು ಮದುವೆಯಾಗ ಬಯಸುವವರು ಬನ್ನಿ ಬನ್ನಿ ಹೋರಾಡಿ ಪಂಥದಿಂದ ನನ್ನನ್ನು ಗೆಲ್ಲಿ ಎನ್ನಲಿಲ್ಲ. ಆದರೂ ಕಳೆದ ಚಂಡಮುಂಡರ ದ್ವಾರ ತಮಗೆ ಅದು ವೇದ್ಯವಾಯಿತಲ್ಲ. ಹೌದೌದು. ಏನಿದು? ಚೋಳಿತಾಪುರದಲ್ಲಿ ಆ ಹೆಣ್ಣನ್ನು ತರಲು ಅದೆಷ್ಟು ವೀರರು ಉತ್ಸುಕರಾಗಿದ್ದರು. ಆದರೆ ಏನಾಯಿತು? ತಮ್ಮಿಂದ ವೀಳೆಯವನ್ನು ಪಡೆದು
ಹೋದರೆ ವಿನಃ ಹಿಂತಿರುಗಿ ಯಾರೊಬ್ಬ ವೀರನೂ ಬರಲಿಲ್ಲ. ಹಾಗಿರುವಾಗ ತಮ್ಮ ಮನಸ್ಸಿನ ಈ ಹುಚ್ಚು ಕಲ್ಪನೆ ಯಾಕೆ ಸ್ವಾಮಿ? ತಮ್ಮ ಘನಸ್ಥಿತಿಯನ್ನು ಒಪ್ಪಿ ಬರುವ ಬೇರೆ ನಾರ್ಯರನ್ನು ಎಷ್ಟು ಬೇಕಾದರೂ ತನ್ನಿ. ಯಾಕೆ ತಾವು ಕಳುಹಿಸಿದ ವೀರರಲ್ಲಿ ಧೂಮ್ರಾಕ್ಷನೆಯನ್ನು ಅಲ್ಪನೇ? ಆಹಾ, ಏ ಸ್ವಾಮಿ, ಅಲ್ಪನಲ್ಲ, ವೀರನಾಗಿ ಬಲಾನ್ವಿತನಾಗಿ ಬಾಳಿ ಬದುಕಬೇಕಾದ ಆ ವೀರನಿಗೆ ಕೇವಲ ಮುಕ್ಕಾರದಿಂದಲೇ ಉರುಹಲಿಲ್ಲವೇ? ಹಾಗಿರುವಾಗ ಆ ಹೆಣ್ಣಲ್ಲ ಸ್ವಾಮಿ, ತರುಣಿ ಅಲ್ಲ. ತರುಣಿ ಅಲ್ಲವಳ್ ಅಲ್ಲವೇ ಅಲ್ಲ. ಆದಿಮಾಯೇ ಹೌದು ಸ್ವಾಮಿ. ರಕ್ಷಕಿಯೇ ಇದ್ದಾಳೆ. ಹಾಗಾಗಿ ಆ ಮಹಾಮೋಹಿನಿಯನ್ನು, ಆ ಜಗದಂಬಿಕೆಯನ್ನು ನೀವು ಮನ ಮಾಡುವುದು ಸರಿಯಲ್ಲ. ಆಕೆಯನ್ನು ವರಿಸುವುದು ಸರಿಯಲ್ಲ. ಆಕೆಯ ಕಾಲು ಹಿಡಿದು ಅರಮನೆಯ ಧಾತ್ರಿಯನ್ನಾಗಿಸಿ ಕರೆತರೋಣ ಸ್ವಾಮಿ. ಮನಸ್ಸಿನ ಮೂರ್ಖತೆಯನ್ನು ಬಿಟ್ಟು ಬಿಡಿ. ಕಾರಣಕ್ಕಾಗಿ ನಿನ್ನ ಪುರಾಣದ ಕಥೆಗಳನ್ನು ಕೇಳಿಸುವ. ಆದರೆ ಇನ್ನು ಹಾಗೆ ಆಗದು. ನೀನು ಇಷ್ಟು ಜೀವಗಳನ್ನಾದರೆ ಹೋಗು, ಒಳಗಿತ್ತುಕೋ, ಅಂತಃಪುರವನ್ನು ಸೇರಿಕೋ, ಕೈಗೆ ಬಳೆಯನ್ನು ತುಟ್ಟುಕೋ, ಮುಸುಕೊಂಡು ಹಚ್ಚಿ ಬಿಟ್ಟು ಆಶೀರ್ವಾದವನ್ನು ಕೊಟ್ಟರೆ ಚೋಣಿತಾಪುರದ ಆ ಪ್ರಶ್ನೆಯಾಗಿ ಕಾಡುವ ಆ ಹೆಣ್ಣನ್ನು ಕರೆತರ್ತೇನೆ. ವೀಳೆಯನ್ನು ನೀಡಬೇಕು. ನಾನು ಇದು ರಣಕುತೂಹಲಿಗಳ ಮಾತು. ಒಂಬಟರಲ್ಲಿ ರಣವೀಣೆಯನ್ನು ಕಳುಹಿಸಿಕೊಡುತ್ತೇನೆ. ನೀನು ಮುಂದೆ, ನಾನು ಹೆಣ್ಣು. ಆಗಲಿ. ಕಂಡು ದೇವಿಯನ್ನು ಪಡೆದಿದ್ದೇನೆ. ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಮುಂದೆ ಸಾಗುತ್ತೇನೆ. ನಮ್ಮದೇ ಆದ
ರಮಣೀಯವಾಗಿ ಕಾಣಿಸ್ತಾ ಇದೆಯಲ್ಲ. ಹಾಗಾದರೆ ಇದಕ್ಕೆ ಯಾರು ಕಾರಣ? ನಮ್ಮಮ್ಮ ಇದ್ದಾಳೆ, ಇಲ್ಲೇ ಇಲ್ಲೋ ಇದ್ದಾಳೆ. ಅರಸುತ್ತಾ ಮುಂದೆ ಸಾಗುತ್ತೇನೆ. ಆಡಿದನು ತನ್ನೊಳಗೆ ಇವಳನು ತಿಳಿಯದಿದ್ದಾಯ್ತೆ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯ ನೊರೆದು ಬಂದಿಹೇ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಹೇ ಇವಳು ಬದ್ಧವಾದರು ಮಾತನಾಡಿದುವೆನೆನು ನೋಡಿದನು ಪಾಡಿದನು ಜಯ ಜಯ ಲೋಕ ಭಯಂಕರಿಯ ದಿವ್ಯ ಸಾನ್ನಿಧ್ಯ ಸೃಷ್ಟಿ ಸ್ಥಿತಿ ಲಯಗಳಿಗೆ ತಾನೇ ಕಾರಣೀಭೂತಳು ಎಂಬಂತೆ ನಮ್ಮಮ್ಮ ಹೇಗೆ ಕುಳಿತಿದ್ದಾಳೆ. ಗಾಢ ಗರ್ವದಿಂದ ಕುಳಿತಿದ್ದಾಳೆ. ಆಹಾ, ಇಂತಹ ಮಹಾಮಂಗಲೆಯನ್ನು ನೋಡಿದೆ, ಕಣ್ತುಂಬಿಸಿಕೊಂಡೆ. ನಾ ಬಂದ ವಿಚಾರವನ್ನು ಆಕೆಯಲ್ಲಿ ಅರ್ಹಬೇಕಲ್ಲ. ಅಮ್ಮ ಭಕ್ತನಾದ ರಕ್ತಬೀಜಾಸುರನು ವಂದಿಸಿಕೊಳ್ಳುತ್ತಿದ್ದಾನೆ. ಅಮ್ಮ, ಅಸುರ ಶುಂಭಾಕ್ಯನ ಆಣತಿಯಂತೆ ಬಂದಿದ್ದೇನೆ. ತಾಯೇ, ನೀನೋರ್ವಾಕೆ ಹೆಣ್ಣು, ಹೆಣ್ಣಾದ ನೀನು ನಮ್ಮ ಅರಸನನ್ನು ಅಪ್ಪಿ ಮದುವೆಯಾಗಬೇಕಿತ್ತು. ಆದರೆ ಅದನ್ನೆಲ್ಲವನ್ನು ಮೀರಿ ಮದುವೆಯಾಗಲಾರೆ ಎಂಬ ಪಂಥದಿಂದ ಇಲ್ಲಿ ಕುಳಿತಿದ್ದಿ. ಯಾಕಮ್ಮ ಹೀಗೆ? ಬಾ ತಾಯೇ, ಒಲಿದು ಬಾ, ನಲಿದು ಬಾ. ರಕ್ತಬೀಜ, ಅಮ್ಮ ಏನು ಮಾಡುವ ಹೇಳು. ಹ, ನಿನ್ನ ಹಿಂದೆ ಬಂದು ಹೋದವರೆಲ್ಲರೂ ಕೂಡ ತಮ್ಮಲ್ಲಿರುವ ಶಕ್ತಿಯಿಂದ ಪ್ರದರ್ಶನ ಮಾಡಿ ಹೌದು ತಾಯಿ, ಆ ಮಂಡೆಯನ್ನು ನನ್ನ ಪಾದ ಮೂಲದಲ್ಲಿ ಮುಂಡಾಡಿಸಿಕೊಂಡು ಹೋಗಿದ್ದಾರೆ. ಹೌದಮ್ಮ. ಆದ್ರೆ ನೀನೊಬ್ಬ ಬಂದವನೇ ಹ? ನನ್ನನ್ನು ಸ್ತುತಿ ಮಾಡುತ್ತಾ ಪ್ರಸನ್ನಗೊಳಿಸಲು ಪ್ರಯತ್ನ ಮಾಡ್ತಾ ಇದ್ದಿ.
ಬರ್ಲಿಕ್ಕೆ ಆಗೋದಿಲ್ಲ. ಯಾಕಮ್ಮ? ಯಾಕಾಗೋದಿಲ್ಲ ಅಂತ ಕೇಳಿದ್ರೆ ಓ ಅವರೆಲ್ಲ ತೋರಿದ ಪೌರುಷ ದರ್ಪಾಂತರ ಏನಿದೆಯೋ ಹೋ ಅದು ಯಾವುದೂ ನಿನ್ನಲ್ಲಿ ಇಲ್ಲ. ಹೋ. ನೀನೊಬ್ಬ ನರ ಸತ್ತವ ನರ ಹೇಟಿ ರಣಬೀರು ಬಲ್ಲ. ಬಡ ಹುಡುಗಿಯ ನೋಡ್ರಿ ಏನಂದೆ ಈ ರಕ್ತ ಬೀಜಾಸುರ ಅಂಚು ಬುರುಕನೆ ಇದುವರೆಗೆ ನಿನ್ನನ್ನು ಗೌರವದಿಂದ ನುಡಿಸಿದ್ದು ಯಾಕೆ? ನೀನೋಡುವಾಗೆ ಸ್ತ್ರೀ ಎಂಬ ಭಾವವಾಗಿ ಇನ್ನು ನನ್ನಲ್ಲಿ ವಿನಯವಿಲ್ಲ. ಇದೋ ನಿನ್ನ ಸಿರಿಗುಡಿಗೆ ದೇವಿಯು ಜಡಿದ ಕಾರಣದಿಂದಲೇ ತಂದೆಯ ತನುವ ನಲುಗಿದ ಸಪ್ತ ಮಾತೃಕೆಯರು ಸರಾಗದಲ್ಲಿ ಅವರೆಲ್ಲ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ರಕ್ತ ಬೀಜನೇ ಒಂದು ತೂಕದಷ್ಟು ಗೆಲ್ಲುತ್ತೇನೆ ಅಂತ ಕಾಣಿಸುತ್ತಾ ಇದ್ದಾನೆ. ಇವನನ್ನು ಸಂಹಾರ ಮಾಡಬೇಕು ಅಂತ ಕಾಲಕ್ಕೆ ಯುದ್ಧ ಮುಂದುವರಿಸಲಿಕ್ಕೆ ಸ್ವಲ್ಪ ದೇಹ ಆಯಾಸಗೊಂಡ ಹಾಗಾಗಿದೆ. ವಿಶ್ರಾಂತಿಯನ್ನು ಪಡೆಯುತ್ತಾ ಯುದ್ಧವನ್ನು ಮುಂದುವರಿಸುವುದಕ್ಕೋಸ್ಕರವಾಗಿ ತನಗೊಂದು ಕುಲಕಿರಿ ಸಪ್ತ ಮಾತೃಕೆಯನ್ನು ಸೃಷ್ಟಿ ಮಾಡ್ತಾನೆ. ಅಣಗಿನಗೆ ಕುಲಿಜದೊಡನು ಶೋಣಿತ ಜನಪದವ ಸೋಂಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ ಏನಾಗಿ ಹೋಯಿತು? ಘನಘೋರವಾದ ಸಂಗ್ರಾಮ ನಡೆಯುತ್ತಿದ್ದಂತೆ ಇಂದ್ರಾಣಿಯವರುಗಳು ಕುಲಿಶದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಲ್ಲ. ಹೊಸಗುತ್ತಿರುವ ಶಾಣಿಯನ್ನು ಧರೆಗೆ ಹರಿಯ ಬಿಡುತ್ತೇನೆ. ಹುಟ್ಟಿಕೊಳ್ಳಲಿ ಬೀಜಾದಿ ಹುಟ್ಟಿಕೊಳ್ಳಲಿ. ಹೌದಲ್ಲ, ಇಂದ್ರಾಣಿ ಹೊಡೆದ ಕುಲಿಶದ ಏಟಿನಿಂದಲೂ ಹೊಡೆದು ಧಾರಾಕಾರವಾಗಿ ಶೋಣಿತದ ಧಾರೆ ಧರೆಯನ್ನು ಸೇರುತ್ತಾ ಇದೆ. ಕೋಟಿ ಸಂಖ್ಯೆಯ ರಕ್ತ ಬೀಜಾಸರು ಹುಟ್ಟುಕೊಳ್ತಾ ಇದ್ದಾರೆ. ಹನಿ ಬಿದ್ದು ರಕ್ತವು ಧರೆಯನ್ನು ಸೋಕದ ಹಾಗೆ ರಕ್ತೇಶ್ವರಿಯಾಗಿ ವ್ಯಾಪಿಸುತ್ತೇನೆ. ಮರಗುಡಿಗೆ ರಕ್ತೇಶ್ವರಿಗೆ ರಕ್ತಾಶಿಗೆ ರಕ್ತ ಬೀಜವನ್ನು ಮಡುವಿನ ಮಾತೆಗೆ ಮುದ್ದಿನ ಹೃದಯ ಬೆಳಗಿದರು ಶೋಭಾನೆ. ರಕ್ತ ಬೀಜಾಸನ್ನ ವಧೆಯಿಂದ ದೊಡ್ಡ ಸಂತತಿಯ ಮೇಲೆ ನಾವು ನಮ್ಮ ಪ್ರಭಾವವನ್ನು ಬೀರಿದ ಹಾಗಾಗಿದೆ. ಆದರೂ ಉಳಿದವರಿದ್ದಾರೆ, ಅವನು ಸಂಹರಿಸಬೇಕಾಗುತ್ತದೆ. ಈಗ ರಕ್ತೇಶ್ವರಿಯಾಗಿ ಧರೆಯನ್ನೆಲ್ಲ ವ್ಯಾಪಿಸಿ ರಕ್ತದ ಕುಡಿಯನ್ನು ಪಡೆದಂತಹ ಈಕೆ ಮುಂದೆ ಧರೆಯಲ್ಲಿ ರಕ್ತೇಶ್ವರಿಯಾಗಿ ಮೆರೆಯಲಿ. ಮೆಚ್ಚಿದನು
ಮೆಚ್ಚಿದ್ದೇನೆ. ಹೇ. ಯಾಕೆ ಬೆಲ್ಲ ಇದುವರೆಗೆ ಬಂದವರನ್ನೆಲ್ಲ ಸಂಹರಿಸಿದೆಯಲ್ಲ, ನಾನೇ. ಆದ್ರೆ ನನ್ನನ್ನು ಸಂಹರಿಸಲು ಸಾಧ್ಯವಿಲ್ಲ. ಹೇ. ಈಗಲೂ ಕಾಲ ಮಿಂಚಿಲ್ಲ. ಒಳ್ಳೆಯ ಮಾತು ನನ್ನ ವಾಮವನ್ನು ಸೇರಿಕೋ. ವರಿಸಲು ಬಾಸಿಂಗ ಬಂದಿತನಾಗಿ ಬಂದು ಅವರ ಮುಂದೆ ವಿವಾಹ ಆಗಬೇಕಾಗಿತ್ತು. ಆದ್ರೆ ಅವರನ್ನೆಲ್ಲ ಬಲಿ ಕೊಟ್ಟು ಅವರ ಶವ ಸಮಾಧಿಯ ಮೇಲೆ ಮದುವೆ ಮಂಟಪ ಕಟ್ಟಬೇಕಂತ ಯೋಚನೆ ಮಾಡಿದ್ದಾದ್ರೆ ಎಂತ ಹುಂಬನೋ ನೀನು. ನಿನ್ನದಾಗಿರುವಂತ ಭೂಪ್ರದೇಶವನ್ನು ವ್ಯಾಪಿಸಿ ನಾನಾಗಿ ಬೆರೆಯುತ್ತಾ ಇರುವಾಗ ನನ್ನನ್ನು ಮದುವೆ ಆಗುವುದಕ್ಕೆ ಕೇಳುವ ಶಕ್ತಿ ನಿನಗೆ ಎಲ್ಲಿಂಟು, ಅಧಿಕಾರ ಏನಿದೆ? ನಾನು ಯಾರನ್ನು ಮದುವೆ ಆಗುವಲ್ಲ. ಅಯ್ಯೋ ನಿಜ ಇದ್ದೇನೆ, ಮಹಾಮಾಯ ಇದ್ದೇನೆ. ಈಗಲಾದ್ರೂ ಕಾಲಿಗೆ ಬಿದ್ದು ಭರಣಾದ್ರೆ ನಿನ್ನನ್ನು ಉಳಿಸುತ್ತೇನೆ, ತಲೆ ಕತ್ತರಿಸುತ್ತೇನೆ. ಮರಳಿ ನೀಡಿದ್ದೇನೆ. ಇದೋ ಕದಂಬಾವನವನ್ನು ಪ್ರವೇಶ ಮಾಡಿದಂತಹ ನಾನು ಕದಂಬ ಕೌಶಿಕಿಯಾಗಿ ಮೆರೆದೆ, ದುಷ್ಟನದನ್ನದೇ ಸರಿದೆ, ಧೂಮ್ರಾಕ್ಷನನ್ನು ಕೇವಲ ಉರಿಗಣ್ಣಿಂದ ಸುಟ್ಟು ಧೂಮಾವತಿಯಾದೆ, ಚಂಡಮುಂಡರನ್ನು ಕೊಂದು ರಾಜೇಶ್ವರಿಯಾಗಿ ಚಂಡಿಕೆಯಾಗಿ ಜಗಜ್ಜನನಿಯಾಗಿ ಮೆರೆದೆ, ರಕ್ತಬೀಜಾಸುರನ್ನು ಕೊಂದು ರಕ್ತೇಶ್ವರಿಯಾದೆ, ಶುಂಭನನ್ನು ಕೊಂದು ಶಾಂಭವಿಯಾದೆ. ಶಾಂಭವಿ ವಿಜಯವನ್ನು ಪಡೆದ ಸಂತೋಷದಿಂದ ಆನಂದಿಸಿರುವಂತಹ ನಿಮಗೆ ನಾನು ಇನ್ನು ಮುಂದಕ್ಕೆ ಶ್ರೀನಾಥದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಮುಂದೊಂದು ದಿವಸ ಜಗತ್ತಿನಲ್ಲಿ ಭಗವಂತ ಶ್ರೀಪತಿ ಕಾಣಿಸಿಕೊಳ್ತಾನೆ, ಧರ್ಮ ಸಂಸ್ಥಾಪನೆ ಮಾಡ್ತಾನೆ. ಅವನ ತಂಗಿಯಾಗಿ ಕಾಣಿಸಿಕೊಂಡು ಚಂಡಿಕೆಯಾಗಿ ಮೆರೆದು ಲೋಕದ ಧರ್ಮವನ್ನು ಕಾಯುತ್ತೇನೆ. ಈಗ ನಾನು ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಮನಸರ ಕೊಡುದ ಮಿರಿದನಾ ಪುರುಗುತನ ಗದಿ ರಾಜದೇ